ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಟಿಡಿ ಲಾಗ್ಸ್. ಮಹಾಶಿವರಾತ್ರಿಯ ಶುಭಾಶಯಗಳು. ಮತ್ತು ರಾತ್ರಿ ನಮ್ಮ ಹತ್ತಿರದ ದೇವಸ್ಥಾನಗಳಿಗೆಲ್ಲ ಶಿವರಾತ್ರಿ ಉತ್ಸವಕ್ಕೋಸ್ಕರ ಹೋಗ್ಲಿಕ್ಕುಂಟು. ಸರಿ ವೀಕ್ಷಕರೇ, ನೋಡಿ ಹೊರಟು ಎಲ್ಲ ರೆಡಿ ಆಗ್ತಾ ಇದ್ದೇವೆ. ಹೊರಟೆಲ್ಲ ಆಯಿತು, ಇನ್ನು ಹೊರಡೋದು ಅಂತೇಳಿ ನೋಡಿ. ನಾವು ಇನ್ನು ಹೊರಡೋದು. ಮಹಾನ್ ಹೊರಗಿದ್ದಾನೆ, ಯಾಕಂದರೆ ಈಗ ಸಮಯ ಒಂದು 8:30 ಗಂಟೆ ಆಗಿದೆ. ನೋಡಿ ನಮ್ಮ ಅಮಿತಾ ಅವರು ಕೂಡ ಬಂದರು. ಇನ್ನು ಹೊರಡುದೆ ನೋಡಿ. ನಾವು ಈಗ ರಾತ್ರಿ ಹೊತ್ತಲ್ಲಿ ಬೈಕಿನಲ್ಲಿ ಹೊರಟಿದ್ದೇವೆ. ನೋಡಿ ನಾವು ಹಳ್ಳಿ ಪ್ರದೇಶದಲ್ಲಿ ರಾತ್ರಿ ಸಮಯದಲ್ಲಿ ನೋಡಿ, ಯಾವುದು ಸ್ಟ್ರೀಟ್ ಲೈಟ್ ಎಲ್ಲ ಯಾವುದಿಲ್ಲ, ಮಣ್ಣಿದ್ದು ರಸ್ತೆ. ನೋಡಿ ಇಲ್ಲಿ ನಾವು ಹೋಗ್ತಿರುವಾಗ ಒಂದೊಂದು ಸರಿ ಹಂದಿ ಎಲ್ಲ ಎದುರುಗಡೆ ಸಿಗ್ತದೆ. ಇವತ್ತು ಮಿನಿ ಸಿಕ್ಕಿದರೆ ನಿಮಗೆ ನೋಡ್ಬೋದು. ಇವತ್ತೇನು ಸಿಕ್ಕುವಂಥ ಇದು ಇಲ್ಲ. ನಾವು ಇವಾಗ ದೇವಸ್ಥಾನದ ಹತ್ತಿರ ಬಂದೆವು. ಇದು ನಮ್ಮ ಊರಿದೆ ದೇವಸ್ಥಾನ, ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಈಗ ದೇವಸ್ಥಾನದ ಹತ್ತಿರ ಬಂದೆವು. ನೋಡಿ ಇದು ದೇವಸ್ಥಾನದ ಮುಂಭಾಗ. ನಾವಿನ್ನೂ ದೇವಸ್ಥಾನದ ಒಳಗಡೆ ಹೋಗಬೇಕಷ್ಟೇ, ಯಾಕಂದರೆ ಇಲ್ಲಿ ಅಷ್ಟು ಏನು ಗೌಜಿಲ್ಲ. ಆದರೆ ಶಿವನದ್ದೇ ದೇವಸ್ಥಾನ, ಆದರೆ ಇಲ್ಲಿ ದುರ್ಗಾ ಪರಮೇಶ್ವರಿ ಅಂತೇಳಿ ದೇವಿ ಕೂಡ ಉಂಟಾಗಿ ನಾವೀಗ ದೇವಸ್ಥಾನದ ಒಳಗಡೆ ಬಂದೆವು. ಜನ ಸ್ವಲ್ಪ ಕಡಿಮೆ ಇದ್ದಾರೆ, ಎಲ್ಲ ಪೂಜೆಗಳೆಲ್ಲ ರೆಡಿ ಆಗ್ತಾ ಉಂಟು. ಒಳಗಡೆ ತುಂಬ ಜನ ಇದ್ದಾರೆ, ಹೊರಗಡೆ ಅಷ್ಟು ಜನ ಇಲ್ಲ. ನಾವು ಯಾಕಂದರೆ ಒಳಗಡೆ ಎಲ್ಲ ವೀಡಿಯೋ ಮಾಡೋದಿಲ್ಲ, ಇಲ್ಲಿ ಹೊರಗಡೆ ಹ್ಯಾಂಡ್ ಮಾಡ್ತಿದ್ದೇವೆ. ದೇವಸ್ಥಾನದಿಂದೆಲ್ಲ ನಾವು ತೀರ್ಥ ಪ್ರಸಾದ ಎಲ್ಲ ತೆಕ್ಕೊಂಡು ಈಗ ಹೊರಗಡೆ ಬರ್ತಿದ್ದೇವೆ. ಪೂಜೆ ಎಲ್ಲ ಇನ್ನೂ ಶುರುವಾಗಬೇಕಷ್ಟೇ, ಯಾಕಂದರೆ ಇವತ್ತು ಜಾಗರಣೆ ಎಲ್ಲ ಹಾಗೆ ನಾವು ಅಲ್ಲಿಂದ ನಂತರ ಇನ್ನೊಂದು ದೇವಸ್ಥಾನಕ್ಕೆ ಹೋಗುವ ಅಂತೇಳಿ ಹಾಗೀಗ ಹೊರಗಡೆ ಬರ್ತಿದ್ದೇವೆ. ಹಳ್ಳಿಂದ ನಂತರ ನಾವು ದೇವಿ ನಗರಕ್ಕೆ ಬಂದೆವು. ಇಲ್ಲಿ ಒಂದು ಭಜನೆ ಮಂದಿರದಲ್ಲಿ ಶಿವರಾತ್ರಿ ಆಚರಣೆ ಉಂಟು, ಹಾಗಾಗಿ ನಾವು ಇಲ್ಲಿ ಬಂದೆವು. ಇಲ್ಲಿ ಸ್ವಲ್ಪ ಕಾರ್ಯಕ್ರಮ ಎಲ್ಲ ಉಂಟು. ಎಲ್ಲ ಇಲ್ಲಿ ಭಜನೆ ಕುಣಿತ, ಭಜನೆ ಕಾರ್ಯಕ್ರಮಗಳೆಲ್ಲ ಆಗ್ತಾನೆ ಉಂಟು. ಹಾಗೆ ನಾವು ಇಲ್ಲಿಗೆ ಒಂದು ಭೇಟಿ ಕೊಡುವ ಅಂತೇಳಿ ಇಲ್ಲಿಗೆ ಬಂದೆವು. ನೋಡಿ ಇಲ್ಲಿ ಕೂಡ ಜನ ಎಲ್ಲ ಇದ್ದಾರೆ, ಎಲ್ಲ ಭಜನೆ ಕಾರ್ಯಕ್ರಮ ಆಗ್ತಾ ಉಂಟು. ಎಲ್ಲ ಇನ್ನೂ ಬರಬೇಕಷ್ಟೇ, ಯಾಕೆಂದರೆ ಬೆಳಿಗ್ಗೆ ತನಕ ಉಂಟಲ್ಲ, ಹಾಗಾಗಿ ಜನಗಳೆಲ್ಲ ಬರ್ತಾ ಹೋಗ್ತಾ ಇರ್ತಾರೆ. ಇದೊಂದು ಸಣ್ಣ ಭಜನಾ ಮಂದಿರ, ಒಳಗೆ ಭಜನೆ ನಡೀತಾ ಉಂಟು. ನೋಡಿ ಇಲ್ಲಿ ಕುಣಿತ ಭಜನೆಯವರೆಲ್ಲ ಕೂತ್ಕೊಂಡಿದ್ದಾರೆ. ಅವರದ್ದು ಕುಣಿತ ಭಜನೆ ಎಲ್ಲ ಆಗಿ ಮುಗ್ದಿದೆ ಅಂತ. ಹಾಗಾಗಿ ನಾವು ಯಾಕಂದರೆ ಈ ಭಜನಾ ಮಂದಿರ ಒಳಗಡೆ ಹೋಗೋದಿಲ್ಲ, ಯಾಕಂದರೆ ಅಲ್ಲಿ ಭಜನೆ ಕಾರ್ಯಕ್ರಮ ನಡೀತಾ ಉಂಟು. ಹಾಗಾಗಿ ಇಲ್ಲಿ ಹೊರಗಿಂದಲೇ ಕೈ ಮುಗಿದು ಇಲ್ಲಿಂದಲೇ ಹೊರಡುವ ಅಂತೇಳಿ.
ಇಲ್ಲಿಷ್ಟೇ ಅದೆಲ್ಲ ಲೇಟ್ ಇಲ್ರಿ. ಇಲ್ಲಿ ಸ್ವಲ್ಪ ಹೊತ್ತು ನಿಂತು ಇಲ್ಲಿಂದ ನಂತರ ಮತ್ತೆ ನಾವು ಹೊರಟಿವಿ. ಮತ್ತು ನಮ್ಮ ನೆಕ್ಸ್ಟಿನ ಪ್ರಯಾಣ ಕುಂಜತ್ತೂರು ಮಾಳಿಂಗೇಶ್ವರ ದೇವಸ್ಥಾನಕ್ಕೆ. ನೋಡಿ, ಇದು ಕುಂಜತ್ತೂರಿನ ಮಾಳಿಂಗೇಶ್ವರ ದೇವಸ್ಥಾನದ ಹತ್ತಿರ ಬಂದೆವು. ನೋಡಿ, ಇದು ಇಲ್ಲಿ ಸಹ ತುಂಬ ಜನ ಉಂಟು. ನೋಡಿ, ಎಲ್ಲ ವೆಹಿಕಲ್ಸ್ ಎಲ್ಲ ತುಂಬ ನಿಂತಿದೆ. ಯಾಕಂದರೆ ಬೆಳಿಗ್ಗೆ ತನಕ ಸಹ ಜನ ಬರ್ತಾ ಹೋಗ್ತಾ ಇರ್ತಾರೆ. ನೋಡಿ, ಎಷ್ಟು ವೆಹಿಕಲ್ ಎಲ್ಲ ನಿಂತಿದೆ. ಇಲ್ಲಿ ನೋಡಿ, ಈಚೆ ಕಡೆಯಲ್ಲಿ ಊಟ ಮಾಡ್ತಾನೇ ಇದ್ದಾರೆ. ಜನಗಳೆಲ್ಲ ಬರ್ತಾರೆ, ದೇವರ ಹತ್ರ ಹೋಗಿ ಬರ್ತಾರೆ. ಇಲ್ಲಿ ಊಟ ಎಲ್ಲ ಮಾಡಿ ಮತ್ತು ಅವರವರ ಮನೆಗೆ ತೆರಳ್ತಾರೆ. ಪ್ರತಿಯೊಬ್ಬರು ಸಹ ಇಲ್ಲಿ ಊರಿನವರೆಲ್ಲ ಇಲ್ಲಿ ಬಂದು ಹೋಗ್ತಾರೆ. ಮಾಳಿಂಗೇಶ್ವರ ದೇವಸ್ಥಾನದ ಹತ್ರ ನಾವು ಈಗ ಬಂದು ಮುಟ್ಟಿದ್ದೇವೆ. ಮಹಾನ್
ಎಲ್ಲಿ ನಮ್ಮನ್ನು ನೋಡಿ? ಅಲ್ಲ ಜಾತ್ರೆಯಲ್ಲಿ. ನಾವು ದೇವಸ್ಥಾನಕ್ಕೆ ಹೋಗಿ ಸಾಯಿತು, ಬಂದು ಸಾಯಿತು. ನಮ್ಮದು ವ್ಲಾಗ್ ಎಂಡ್ ಮಾಡ್ತೇವೆ.